ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಸಹವರ್ತಿ ಸಂಸ್ಥೆಯಾದ ಬಿಲ್ಲವಾಸ್ ಕತಾರ್ ಹಮಾದ್ ವೈದ್ಯಕೀಯ ನಿಗಮದ ಸಹಯೋಗದೊಂದಿಗೆ ರಕ್ತದಾನ ಅಭಿಯಾನವನ್ನು ಆಯೋಜಿಸಿತು. ಎಚ್ಎಂಸಿಯಲ್ಲಿ ರಕ್ತದಾನ ತುರ್ತು ಅಗತ್ಯತೆಯಿಂದಾಗಿ 3 ದಿನಗಳ ಕಿರು ಸೂಚನೆಯಲ್ಲಿ ಈ ಅಭಿಯಾನವನ್ನು ಸಂಘಟಕರು ಘೋಷಿಸಿದ್ರು. 100ಕ್ಕೂ ಹೆಚ್ಚು ದಾನಿಗಳು ಸ್ವಯಂ ಪ್ರೇರಿತರಾಗಿ ರಕ್ತದಾನಕ್ಕೆ ನೋಂದಾಯಿಸಿಕೊಳ್ಳುವ ಮೂಲಕ ತಮ್ಮ ಮಾನವೀಯತೆಯನ್ನ ಮೆರೆದರು. ಸಂಸ್ಥೆಯ ಅಧ್ಯಕ್ಷರಾದ ರಘುನಾಥ್ ಅಂಚನ್ ಅವರು ಅತಿಥಿಗಳನ್ನ ಮತ್ತು ದಾನಿಗಳನ್ನ ಸ್ವಾಗತಿಸಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿ, ಈ ಉದಾತ್ತ ಕಾರ್ಯಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸಿದ್ರು. ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ರಕ್ತದ ಅವಶ್ಯಕತೆ ಇರುವವರಿಗೆ ನೆರವಾಗುವುದು ತಮ್ಮ ಸಂಸ್ಥೆಯ ಮುಖ್ಯ ಧ್ಯೇಯ ಎಂದು ಹೇಳಿದ್ರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಐಸಿಸಿ ಕತಾರ್ನ ಅಧ್ಯಕ್ಷರಾದ ಪಿಎನ್ ಬಾಬುರಾಜನ್, ಐಸಿಸಿ ಕತಾರ್ನ ಉಪಾಧ್ಯಕ್ಷರಾದ ಸುಬ್ರಹ್ಮಣ್ಯ ಹೆಬ್ಬಾಕಿಲು ಮತ್ತು ಐಸಿಬಿಎಫ್ ಕತಾರ್ನ ಉಪಾಧ್ಯಕ್ಷರಾದ ವಿನೋದ್ ವಿ ನಾಯರ್ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಸಂಘಟಕರನ್ನ ಶ್ಲಾಘಿಸಿ ಇಂತಹ ಸಮಾಜಮುಖಿ ಕಾರ್ಯಗಳಿಗೆ ನಮ್ಮ ಪ್ರೋತ್ಸಾಹ ಸದಾ ಇದೆ ಎಂದರು. ಎಲ್ಲ ಸಕಾರಾತ್ಮಕ ರೀತಿಯಲ್ಲಿ ಮಾನವ ಕುಲಕ್ಕೆ ಸೇವೆ ಸಲ್ಲಿಸುವುದು ಬಿಲ್ಲವಾಸ್ ಕತಾರ್ನ ಸಮಾಜ ಸೇವೆಗೆ ಹಿಡಿದ ಕೈಗನ್ನಡಿ ಎಂದರು. ಕತಾರ್ನ ವಿವಿಧ ಸಂಘ ಸಂಸ್ಥೆಗಳ ಗಣ್ಯರ ಉಪಸ್ಥಿತಿಯೊಂದಿಗೆ ಈ ಅಭಿಯಾನ ಯಶಸ್ಸನ್ನ ಕಂಡಿತ್ತು. ಅತಿಥಿಗಳಾಗಿದ್ದ ಡಾಕ್ಟರ್ ಸಂಪತ್ ಸುಂದರ್ ಅವರು ರಕ್ತದಾನದ ಮಹತ್ವ ಮತ್ತು ಪ್ರಯೋಜನಗಳ ಕುರಿತು ಸಭೆಗೆ ತಿಳಿಸಿದ್ರು. ರಕ್ತ ವರ್ಗಾವಣೆಯ ಕ್ಷೇತ್ರದಲ್ಲಿ ವಿಜ್ಞಾನವು ಹೇಗೆ ಪ್ರಗತಿ ಸಾಧಿಸಿದೆ, ಇದರಿಂದಾಗಿ ಅನೇಕ ಜೀವಗಳನ್ನು ಉಳಿಸಲಾಗಿದೆ ಎಂದವರು ವಿವರಿಸಿದ್ರು. ರಕ್ತದಾನವು ಆರೋಗ್ಯ ರಕ್ಷಣೆಯ ಪ್ರಮುಖ ಭಾಗವಾಗಿದೆ ಮತ್ತು ಅನೇಕ ಆರೋಗ್ಯ ಸಮಸ್ಯೆಗಳ ನಿರ್ವಹಣೆಯಲ್ಲಿ ರಕ್ತದ ಅವಶ್ಯಕತೆ ಇದೆ ಎಂದು ಒತ್ತಿ ಹೇಳಿದ್ರು. ಡಾಕ್ಟರ್ ಸಂಪತ್ ಅವರು ರಕ್ತದಾನ ಮಾನವ ಕುಲಕ್ಕೆ ಸಹಾಯ ಮಾಡುವ ಅತ್ಯುತ್ತಮ ಮಾರ್ಗಗಳಲ್ಲಿ ಒಂದೆಂದು ಪರಿಗಣಿಸಿರುವುದರಿಂದ ನಿಯಮಿತ ಮಧ್ಯಂತರದಲ್ಲಿ ರಕ್ತದಾನ ಮಾಡಲು ಪ್ರತಿಯೊಬ್ಬರೂ ಪ್ರೋತ್ಸಾಹಿಸಬೇಕು ಎಂದು ಒತ್ತಾಯಿಸಿದ್ರು. ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಮಲ್ಲಾರ್ ಅವರು ವಂದನಾರ್ಪಣೆಗೆಯುತ್ತ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿಗೊಳಿಸಲು ಸಹಕರಿಸಿದ ಎಲ್ಲ ಭಾಗಿಗಳು, ಅತಿಥಿಗಳು, ಸ್ವಯಂ ಸೇವಕರು, ಆರೋಗ್ಯ ಅಧಿಕಾರಿಗಳು ಮತ್ತು ಬಿಲ್ಲವಾಸ್ ಕತಾರ್ನ ಸರ್ವ ಸದಸ್ಯರಿಗೆ ಧನ್ಯವಾದವನ್ನ ಅರ್ಪಿಸಿದ್ರು. ನಿತೀಶ್ ದೊಡ್ಡನಗುಡ್ಡೆ, ವಿ4 ನ್ಯೂಸ್, ದೋಹಾ, ಕತಾರ್.